ಇಲ್ಲ, ಎಸ್ ಐ ಟಿ ಆಫೀಸಿಗೆ ನಾನೊಂದು ಸೋಷಲ್ ಆ್ಯಕ್ಟಿವಿಸ್ಟ್ ಮತ್ತು ಸೌಜನ್ಯ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ ಮೊದಲಿಂದ, ಈಗ ಅಂತಲ್ಲ, ಹೋರಾಟಗಾರ್ತಿ. ಹಾಗೆ ನನಗೆ ಮೊನ್ನೆ ಒಂದು ವಿಡಿಯೋ ಸಿಕ್ಕಿತ್ತು ಮತ್ತು ಕುಸುಮಕ್ಕ ಸೌಜನ್ಯನ ಅಮ್ಮ ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದರು. ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದರು, ರವಿ ಪೂಜಾರಿ ವಿಷಯದಲ್ಲೆಲ್ಲ ನಮಗಿದ್ದ ಕಾರಣ ನಮ್ಮದು ಒಂದು ತನಿಖೆ ಎಸ್ ಐ ಟಿಯಲ್ಲಿ ಮಾಡಬೇಕು ಅಂತ. ಹಾಗೆ ನನ್ನ ಇಲ್ಲಿ ಒತ್ತಡ ಒಂದು ಸೋಷಲ್ ವರ್ಕರ್ ಆಗಿ ನಾವು ಯಾವತ್ತೂ ಹೇಳ್ತೇವೆ, ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ, ಕೆಲವರು ತೀರಿ ಹೋಗಿದ್ದಾರೆ, ಎಂತಂತೆಲ್ಲ ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ. ನಾವು ಹೇಳ್ತಾ ಇದ್ದೇವೆ ಯಾರ್ಯಾರು ಹೇಗೆ ತೀರಿ ಹೋಗಿದ್ರು ಅಂತ. ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದರೆ, ಇನ್ನು ಈಗ ಚಿನ್ನಯ್ಯನ ಎಸ್ ಐ ಟಿ ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದರೆ ನಮಗೆ ಗೊತ್ತಿಲ್ಲ. ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ. ಹಾಗಾಗಿ ಇನ್ನು ಮುಂದೆ ಅವನು ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು. ಹಾಗಾಗಿ ಎಸ್ ಐ ಟಿ ಅವರು ಇದರ ಜವಾಬ್ದಾರಿ ತೊಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡಲಿಕ್ಕೆ ಬಂದದ್ದು ಇವತ್ತು. ಹೌದೌದು, ಎಸ್ ಐ ಟಿ ಕೊಟ್ಟೆ. ಯಾಕೆಂದರೆ ಏನಿದ್ರು ಮುಂದಿನ ತನಿಖೆಗೆ ಅವ್ನು ನಮಗೆ ಸೌಜನ್ಯ ಕೇಸಿಗೆ ಬೇಕು, ಒಂದು ಮುಖ್ಯ ಸಾಕ್ಷಿಗಾರರಾಗಿ ಬೇಕು. ಇನ್ನು ಎಲ್ಲ ಸಾಕ್ಷ್ಯ ಈಗ ಹೋದಾಗೆ ಚಿನ್ನಯ್ಯನ ಜೀವಕ್ಕೆ ಏನಾದರೂ ಆಗಬಾರ್ದು. ಹಾಗಾಗಿ ಎಸ್ ಐ ಟಿ ಅವರು ಇದರೊಂದೊಂದು ಜವಾಬ್ದಾರಿ ತೊಗೊಳ್ಬೇಕು ಅಂತ ನನ್ನ ವೈಯಕ್ತಿಕ ಮನವಿಯನ್ನು ಕೊಡಲಿಕ್ಕೆ ಇಲ್ಲ 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 ಅದಕ್ಕೂ ನನಗೂ ಇದಕ್ಕೆಲ್ಲ ನಾನು ಸೌಜನ್ಯ ಕೇಸಲ್ಲಿ ಬಂದದ್ದು. ಯಾಕೆ ನಮಗೂ ಒಂದು ಈಗ ಗೊತ್ತಾಯಿತು, ಮೊನ್ನೆ ರವಿ ಪೂಜಾರಿ ಬಗ್ಗೆ ಸಹ ನಾನು ವಿಡಿಯೋದಲ್ಲಿ ನೋಡುವಾಗ ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾನೆ. ನಾವು ಸಹ ಅದನ್ನೇ ಹೇಳ್ತಾ ಬಂದದ್ದು. ನಾನೀಗ ಕೆಲವರ ಹೆಸರು ಕೊಟ್ಟಿದ್ದೇನೆ, ಇದು ಯಾರ್ಯಾರು ಸತ್ತು ಹೋಗಿದ್ದಾರೆ ಅಂತ. ನೆಕ್ಸ್ಟ್ ಇದೇ ರೀತಿ ಚಿನ್ನಯ್ಯನಿಗೆ ಬರಬಾರ್ದು ಅಂತ. ಹಾಗೆ ನನ್ನ ಒಂದು ಕಳಕಳಿಯಿಂದ ಆ್ಯಸ್ ಎ ಸೋಷಲ್ ವರ್ಕರ್ ಆಗಿ, ಸೌಜನ್ಯ ಒಂದು ಹೋರಾಟಗಾರ್ತಿಯಾಗಿ ಸೌಜನ್ಯ ನ್ಯಾಯ ಸಿಗಬೇಕೋಸ್ಕರವಾಗಿ ನಾನು ಹೋರಾಟ ಮಾಡೋದ್ರಿಂದ ಕಾರಣ ಈ ಒಂದು ಮನವಿ ಇವತ್ತು ಕೊಟ್ಟಿದ್ದೇನೆ. ಸ್ಪಂದನೆ ಮಾಡಿದರು ಒಳ್ಳೆ. ಈಗ ಸಹಾಯಕ ಆಫೀಸರ್ ಇದ್ದರು, ತೊಗೊಂಡ್ರು, ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿದರು. ಹಾಗೆ ಅಕ್ನಾಲೇಜ್ಮೆಂಟು ಕೊಟ್ಟರು, ಜವಾಬ್ದಾರಿ ತೊಗೊಳ್ತೇನೆ ಅಂತ ಹೇಳಿದರು. ಬೆಳ್ತಂಗಡಿ ಠಾಣೆಗೆ ನಾನು ನಿಮಗೆ ಹೇಳಲೇಬೇಕು, ಯಾಕೆಂದರೆ ಸೌಜನ್ಯನ ಅಮ್ಮನನ್ನು ನಾನು ಕರ್ಕೊಂಬರ್ತಾ ಇದ್ದೇನೆ. ಯಾಕೆಂದರೆ ಸೌಜನ್ಯನ ಅಮ್ಮ ಒಂದು ವಿಕ್ಟಿಮ್ನ ಅಮ್ಮನನ್ನು ಯಾವ ರೀತಿ ತೇಜೋವಧೆ ಮಾಡ್ತಾರಂತ ನಿಮಗೂ ಗೊತ್ತಿರ್ಬೋದು, ಮಾಧ್ಯಮಕ್ಕೆ ಎಲ್ರಿಗೂ ಗೊತ್ತುಂಟು. ಸೋಷಿಯಲ್ ಮೀಡ್ಯಾದಲ್ಲೇ ಆಗಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯನ ಫೋಟೋ ಹಾಕ್ಕೊಂಡು ಆ ತಾಯಿಯನ್ನು ಯಾವ ರೀತಿಯಲ್ಲಿ ಒಂದು ಮಾಧ್ಯಮ, ಅದಕ್ಕಿಂತ ನಾನು ಎಲ್ಲ ಮಾಧ್ಯಮ ಹೇಳುವುದಿಲ್ಲ, ಕೆಲವು ಮಾಧ್ಯಮಗಳು ನನ್ನನ್ನು ಸೇರಿಸಿ ಯಾವ ರೀತಿಯಲ್ಲಿ ಮಾಧ್ಯಮ ಧರ್ಮ ಬಿಟ್ಟು ನಮ್ಮನ್ನು ಬಿಡಿ, ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ ಹೋರಾಟಗಾರ್ತಿಯಾಗಿ. ಆದರೆ ಸೌಜನ್ಯನ ತಾಯಿನ ಈ ರೀತಿ ಮಾಡುವಾಗ ನಾನು ಈ ಸಲ ನಾವು ಲೇಟ್ ಆಯಿತು ಕಂಪ್ಲೇಂಟ್ ಕೊಡೋದು. ಮೊನ್ನೆ ನಾನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಬರುವಾಗ ಅವರಿಗೂ ನಾನು ಕೊಟ್ಟಿದ್ದೆ ಈ ರೀತಿ ಮಾಡೋದಕ್ಕೆ. ಯಾಕೆಂದರೆ ಅವರು ಹೇಳಿದರು ಸುಮೋಟೋ ಕೇಸ್ ಆಗಬೇಕಿತ್ತು, ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ನಾನು ಹ್ಯೂಮನ್ ರೈಟ್ಸಿಗೂ ಕೊಟ್ಟಿದ್ದೇನೆ ಮೊನ್ನೆ ಹೋಗಿ ಭೇಟಿಯಾಗಿ. ಈಗ ಹೋಗಿ ನಾನು ಕಂಪ್ಲೇಂಟ್ ಇಲ್ಲಿ ಕೊಡ್ತಾ ಇದ್ದೇನೆ ಬೆಳ್ತಂಗಡಿ. ಯಾರೆಲ್ಲ ಕುಸುಮಕ್ಕನಿಗೆ ತೇಜೋವಧೆ ಮಾಡ್ತಾಯಿದ್ದಾರೆ, ಯಾಕೆಂದರೆ ಫೇಕ್ ಐ ಡಿಗಳಲ್ಲೆಲ್ಲ ಕೆಲವು ರಿಯಲ್ ಐ ಡಿಗಳಲ್ಲೂ ಮಾಡ್ತಾಯಿದ್ದಾರೆ. ಹಾಗಾಗಿ ಒಂದು ತನಿಖೆ ಆಗಬೇಕು, ಕೇಸ್ ಆಗಬೇಕು. ಆದರೂ ನಾಳೆ ನಾವು ಹೇಳಿಲ್ಲ ಅಂತ ಬಾರ್ದು, ನಾವು ಕಂಪ್ಲೇಂಟ್ ಕೊಡ್ತೇವೆ. ಯಾಕೆ ಎಸ್ ಪಿ ಅವರು ಮೊನ್ನೆ ನನಗೆ ಹೇಳಿದರು, ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಡಿ, ಆನಂತರ ನಾನು ಜವಾಬ್ದಾರಿ ತೊಗೊಳ್ತೇನೆ ಅಂತ ಅರುಣ್ ಅವರು ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾನು ಬಂದ ಕಾರಣ ಇದು ಮತ್ತು ಅದು ಈಗ ಮಧ್ಯಾಹ್ನ ಈಗ ಕುಸುಮಕ್ಕನನ್ನು ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ. ಚಿನ್ನಯ್ಯ ಹೇಳಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಸೌಜನ್ಯನ ತಾಯಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹೌದು, ಮುಂದೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಯಾವ ರೀತಿ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ? ಈಗ ಚಿನ್ನಯ್ಯ ಆಲ್ರೆಡಿ ರವಿ ಪೂಜಾರಿ ಬಗ್ಗೆ ಹೇಳಿದ್ದಾನೆ. ರವಿ ಪೂಜಾರಿ ಹೇಗೆ ಸತ್ತ, ಏನು ಹೇಳ್ಕೊಂಡಿದ್ದ ಬಂದು ಆ ರೀತಿಯಲ್ಲೇ ತನಿಖೆ ಮಾಡಲಿ ಅಲ್ಲ, ಯಾವ ರೀತಿ ಇವನಿಗೆ ಪರಿಚಯ ಇತ್ತು ಏನು ಅಂತ ಎಲ್ಲ ಕ್ಲೂ ಸಿಗ್ಬೋದು. ಎಲ್ಲದಕ್ಕೂ ತನಿಖೆ ಮಾಡು, ಎಸ್ ಐ ಟಿ ತನಿಖೆ ಮಾಡಿ ಯಾವುದಾದೊಂದು ಸಿಗ್ತದೆ ಅಂತ ನಮಗೆ ಗೊತ್ತು. ಸೌಜನ್ಯನ ಕೇಸ್ ಸಹ ಮುಂದೆ ಮುನ್ನೆಲೆಗೆ ಬರಬೇಕಂತಲೇ ಹೇಳೋದು, ನಾವು ಬರಬೇಕು. ಯಾಕೆಂದರೆ ಎಲ್ಲರೂ, ನಾನು ಎಲ್ಲ ಮಾಧ್ಯಮದವರು ಸೇರಿಸಿ ಹೇಳ್ತೀರಿ, ಎಲ್ಲರೂ ಮೊಬೈಲಲ್ಲಿ ಉಂಟು ಸಾಕ್ಷ್ಯ, ಅಲ್ಲಿ ಉಂಟು, ಯಾಕೆ ಕೊಡೋದಿಲ್ಲ ಅಂತ. ಅದೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಎರಡೆರಡು ಸಲ ನಾನು ರಿಶ್ವಂತ್ ಎಸ್ ಪಿ ಅವರು ಇರುವಾಗ, ಈಗಿನ ಐ ಜಿ ಪಿ ಅವರು ಇರುವಾಗ ಘನ ಸರ್ಕಾರಕ್ಕೆ ನಾವು ಎಕ್ಯುಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಬೇಕಂತ ಎರಡೆರಡು ಸಲ CBI ಕೋರ್ಟ್ ಆದೇಶ ಮಾಡಿದರೂ ಸಹ ಇದುವರೆಗೆ ಮಾಡಲಿಲ್ಲ. ನಾನು ಒಮ್ಮೆ ಮೊದಲು ಐ ಜಿ ಪಿಯನ್ನು ಭೇಟಿ ಮಾಡುವಾಗ ಮೇಡಮ್ ಸ್ವಲ್ಪ ಕಾಯಿರಿ, ಅವರು ಅಪೀಲಿಗೆ ಹೋಗ್ತಾನೆ ಅಂತ ಹೇಳಿದರು. ಕಾದೆ, ಅಪೀಲಿಗೆ ಹೋಗಿ ಸಹ ಈಗ ಅದೇ ಬಂದ ನಂತರ ಯಾರೂ ತನಿಖೆಯನ್ನು ಮಾಡಲಿಲ್ಲ. ಒಂದು ವೇಳೆ ಆ ತನಿಖೆ ಮಾಡ್ತಿದ್ರೆ ಅಯ್ಯೋ ಯೋಗೇಶ್ ರಶ್ಮಿ ಜೀವ ಇದ್ದಾರೆ, ಆದಮ್ ಮಾತ್ರ ತೀರಿ ಹೋಗಿದ್ದಾರೆ, ಹೇಗೆ ಅಂತ ಗೊತ್ತಿಲ್ಲ. ಸಾಕ್ಷ್ಯ ನಾಶ ಮಾಡಿದವರು ಯಾರು, ಅದರ ಹಿಂದೆ ಯಾರು ಉಂಟು ಅಂತ ಅಧಿಕಾರ ಬಾಯಿಂದ ಬರ್ಬೋದಿತ್ತು. ಅಲ್ಲೇ ನಮಗೆ ಸಾಕ್ಷ್ಯ ಸಿಕ್ತಿತ್ತಲ್ಲ, ಬೇರೆ ಎಲ್ಲೂ ನಾವು ಹುಡುಕೋ ಅವಶ್ಯಕತೆ ಇಲ್ಲ. ಯಾಕೆ ಹೀಗೆ ಮಾಡಿದರು, ಗೋಲ್ಡನ್ ಅವರ್ನಲ್ಲಿ ಯಾಕೆ ಹೀಗೆಲ್ಲ ಮಾಡಿದರು ಅಂತ ಅಲ್ಲೇ ತನಿಖೆಯಲ್ಲಿ ನಮಗೆ ಸಾಕ್ಷ್ಯ ಸಿಗ್ತಾಯಿತ್ತು. ಅಧಿಕಾರಿಗಳನ್ನು ಈವರೆಗೆ ತನಿಖೆ ಮಾಡಲಿಲ್ಲ ಹೇಳುವಾಗ ನನ್ನದು ಒಂದು ಆಗ್ರಹ ಉಂಟು. ಇನ್ನು ನಾನು ಸರ್ಕಾರಕ್ಕೆ ನಾನು ಒತ್ತಡ ಹಾಕ್ತೇನೆ. ಈ ಕೇಸಲ್ಲಿ ನೀವು ಎಸ್ ಐ ಟಿ ತನಿಖೆಗೆ ನೀವು ಕೊಟ್ಟಿದ್ದೀರಲ್ಲ, ಸೌಜನ್ಯ ಕೇಸಲ್ಲಿ ಎಸ್ ಐ ಟಿಗೆ ತನಿಖೆ ಮಾಡಿಸಿ ಅಕ್ಯುಟಲ್ ಕಮಿಟಿ ಅಧಿಕಾರಿಗಳನ್ನು ಯಾರು ತಪ್ಪಿತಸ್ಥರು ಅವರನ್ನು ತನಿಖೆ ಮಾಡಿ ಅಂತ ನಾನಂತೂ ಖಂಡಿತ ಒತ್ತಾಯ ಮಾಡ್ತೇನೆ. ಇದು ನಾನು ಈಗ ಅಲ್ಲ, ನಾನು ಬೇಕಾದರೆ ನಿಮಗೆ ನಾನು ಕೊಡ್ತೇನೆ. ಎಸ್ ಪಿಗೆ ಅವರಿಗೆ ಕೊಟ್ಟಿದ್ದೆ, ಐ ಜಿ ಪಿ ಅವರಿಗೆ ಕೊಟ್ಟದ್ದು ಯಾವತ್ತೂ ಕೊಟ್ಟಿದ್ದೆ. ಚುನಾವಣೆ ಮೊದಲು MP ಚುನಾವಣೆ ಮೊದಲೇ ನಾನು ಕೊಟ್ಟಾಗ ಮಾಡ್ತೇನೆ. ಮತ್ತೊಂದು ಬೆಳ್ತಂಗಡಿಯಿಂದ ನನಗೆ ಎಂಡೋಸ್ಮೆಂಟು ಬಂದಿದೆ. ಇದು ಸರ್ಕಾರಕ್ಕೆ ನೀವು
ಇದು ಮಾಡಿ ಅಂತ. ಸರ್ಕಾರಕ್ಕೆ ಇದು ಮಾಡುವಾಗ ಸರ್ಕಾರ ಮಾಡಬೇಕಿತ್ತು. ಈಗ ನಾನು ಸಿದ್ದರಾಮಯ್ಯರ ಮೇಲೆ ಭರವಸೆ ಉಂಟು. ಇದು ಒಂದು ತನಿಖೆಯನ್ನು SIT ತನಿಖೆ ಮಾಡೋದಾದರೆ ಸೌಜನ್ಯನ ಕೇಸ್ ಯಾಕೆ ತನಿಖೆ ಮಾಡಬಾರ್ದು? ಎಕ್ಯುಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಯಾಕೆ ತನಿಖೆ ಮಾಡಬಾರ್ದು? ಯಾಕೆಂದ್ರೆ ನಾನಿವತ್ತು ರಶ್ಮಿ ಅಂತ ಹೇಳಿದರೆ, ಯೋಗೇಶ್ ಅಂತ ಹೇಳಿದರೆ ನಮಗೆ ನೋಟಿಸ್ ಬರುತ್ತೆ. ನನಗೆ ಕೇಸ್ ಹಾಕಿದ್ದಾರೆ. ಯಾರು? ಯೋಗೇಶ್. ಅಯ್ಯೋ ಯೋಗೇಶ್ ಮತ್ತು ರಶ್ಮಿ ನಮಗೆ ಸಿವಿಲ್ ಕೇಸ್ ಹಾಕಿದ್ದಾರೆ, ನಮ್ಮ ಬಗ್ಗೆ ಮಾತಾಡಬಾರ್ದು ಹೇಳಿ. ಇತ್ತೀಚಿನ ದಿನಗಳಲ್ಲಿ ನನಗೆ ವೈಯಕ್ತಿಕವಾಗಿ ಒಂದು ಬೆಳ್ತಂಗಡಿಯಿಂದ ಸಹ ನನಗೆ ನೋಟಿಸ್ ಬಂದಿತ್ತು, ನೀವು ಬರಬೇಕು, ರಶ್ಮಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತ. ಇಲ್ಲಿ ಬಂದು ನಾನು ನೋಡುವಾಗ ಸ್ಪೀಚ್ ಟೆಸ್ಟ್ಗೆ ನಾನು ಒಪ್ಪಲಿಲ್ಲ, ಕೋರ್ಟ್ ಆದೇಶ ಬರೆದು ನೀವು ಮಾಡುವುದಿಲ್ಲ ಅಂತ ಹೇಳುವಾಗ, ಅಲ್ಲಿ ನಾವು ಯಾವ ಸಭೆ ಲಾಸ್ಟ್ ಮಾಡಿದ್ದೇವೆ ಆನಂತರ ರಶ್ಮಿ ಸಿವಿಲ್ ಕೋರ್ಟಿಗೆ ಹೋಗಿ ನಮ್ಮ ಹತ್ರ ಮಾತಾಡಬಾರ್ದು ಅಂತ ಹೇಳಿದವರು. ಎಡಿಟೆಡ್ ವಿಡಿಯೋ ಮೊದಲು ನಾವು ಮಾಡಿದ ಎಲ್ಲ ವಿಡಿಯೋಗಳು ಹೋಗಿತ್ತು. ಅದನ್ನು ಯಾವುದೋ ಡೌನ್ಲೋಡ್ ವಿಡಿಯೋವನ್ನು ತಂದು ಬೆಳ್ತಂಗಡಿಯಲ್ಲಿ ಕೊಟ್ಟಾಗ ನಾನು ಇಲ್ಲಿ ಗಲಾಟೆ ಮಾಡಿ ಹೋಗಿದ್ದೆ. ಒಂದು ಸಿವಿಲ್ ಸೂಟ್ ಹಾಕಿದ ಮೇಲೆ ನೀವು ಈ ರೀತಿ ತಂದು ವಿಡಿಯೋಗಳನ್ನು ತರುವಾಗ ನೀವು ತನಿಖೆ ಮಾಡಬೇಕಿತ್ತು. ನನ್ನ ಹೆಸರಿರಲಿಲ್ಲ, FIR ಇರಲಿಲ್ಲ, ನೀವು ಬರಬೇಕು ಅಂತ ಹೇಳುವಾಗ ನಾನು ಆ ಸಲಸೆಯಲ್ಲಿ ಗಲಾಟೆ ಮಾಡಿ ಹೋಗಿದ್ದೆ. ಯಾಕೆಂದರೆ ನಾನು ಹೇಳಲೇಬೇಕು, ಅಯೋಗಳು ನಮ್ಮ ಮೇಲೆ ಯಾಕೆ ಕೇಸ್ ಹಾಕ್ತಾರೆ? ತನಿಖೆಗೆ ಮುಂದೆ ಬರಬೇಕಲ್ಲ. ಯೋಗೇಶ ಕೇಸ್ ಹಾಕೋದು, ನನ್ನ ಮೇಲೆ ರಶ್ಮಿ ಕೇಸ್ ಹಾಕೋದು, ಯಾರ ಮೇಲೆ ಮಾತಾಡದಿದ್ರೆ ಈ ತನಿಖೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಂತ ನಾನಲ್ಲ ಕೊಟ್ಟದ್ದು ರಿಪೋರ್ಟು, CBI 2 ಸಲ ಕೊಟ್ಟ ಮೇಲೆ ಅವರ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು? ಇದು ನನ್ನ ಪ್ರಶ್ನೆ. ನೀವು ಕೇಳಬೇಕು. ನಾನು ಹೇಳೋದು SIT ತನಿಖೆ ಬಗ್ಗೆ ಆಗುವಾಗ ನೀವು ಒಳ್ಳೆ ರೀತಿಯಲ್ಲಿ ತೋರಿಸ್ತಾ ಇದ್ದೀರಿ, ನಂಗೆ ಗೊತ್ತಿಲ್ಲ, ತೋರಿಸ್ತಾ ಇದ್ದೀರಿ ಕೆಲವು ಮಾಧ್ಯಮಗಳು. ಆದರೆ ಈ ಒಂದು ಎಕ್ಯುಟಲ್ ಕಮಿಟಿಯ ಬಗ್ಗೆ ಒತ್ತಡ ಮಾಡಿ ಅಲ್ಲ, ಒತ್ತಡ ಹಾಕಿ ಅಲ್ಲ, ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಿ ಡಾಕ್ಯುಮೆಂಟ್ ನಾನು ಕೊಡ್ತೇನೆ, CBI ದಾಖಲೆ ಎಲ್ಲ ಮಾಧ್ಯಮದವರಿಗೂ ಗೊತ್ತುಂಟು ಬಂದದ್ದು, ಅದರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಇನ್ನೊಂದು ನಾನು ಬೇಸರದಲ್ಲಿ ಕೇಳೋದು, ಒಂದು ತಾಯಿಯಾಗಿ ಔಟ್ ಆಫ್ ದ ಟಾಪಿಕ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೇನೆ. ಇವತ್ತೊಂದು ಮಾಧ್ಯಮದಲ್ಲಿ ಕೂತು ರುದ್ರಮುನಿ ಆಗಲಿ, ಕಿರಿಕೀರ್ತಿ ಅಂತವರಾಗಲಿ ಇದನ್ನೊಂದು ಸೌಜನ್ಯನ ಅತ್ಯಾಚಾರ ಕೊಲೆಯನ್ನು ಪವಿತ್ರ ಸಾವು ಅಂತ ಹೇಳುವಾಗ, ತಮ್ಮ ಮನೆಯಲ್ಲೂ ಸಹ ತಾಯಿ ಮತ್ತು ತಂಗಿಯಂದಿರು ಎಲ್ಲರೂ ಇದ್ದಾರೆ, ಪವಿತ್ರ ಸಾವು ಏನು ಅಂತ ಒಂದು ಕ್ವಶನ್ ಆ ಕಡೆ ತಿರುಗಿಸಿ ಮಾಧ್ಯಮದವರು ಪ್ರಶ್ನೆ ಕೇಳಿ ಅಲ್ಲ. ರುದ್ರಮುನಿ ಅನ್ನೋದು ಕೂತು ಇಂಟರ್ವ್ಯೂ ಮಾಡಿ ನಾನು ಬರ್ತೇನೆ, ಯಾವ ರೀತಿಯ ಪವಿತ್ರ ಸಾವು ಆಗ್ತದೆ, ಅಲ್ಲಿ ರಿಪೋರ್ಟ್ ಉಂಟು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಉಂಟು, ಎಲ್ಲ ಆರ್ಡರ್ ಇರುವಾಗ ಅದರಲ್ಲಿ ಗೈನಿಕೆ ಕೊಟ್ಟಿದ್ದಾರೆ. ಮೊನ್ನೆ ಸಹ ಒಂದು ಮಾಧ್ಯಮದವರು ಕ್ಲಾರಿಟಿ ತಗೊಂಡ್ರು, ಇವರು ಅದನ್ನು ಬೇರೆ ರೀತಿಯಲ್ಲಿ ಕೊಂಡು ಹೋಗುವಾಗ ದಯಮಾಡಿ ಅದನ್ನು ತೋರಿಸಿ. ಪವಿತ್ರ ಸಾವು ಒಂದು ಮಹಿಳೆಗೆ ಹೇಗೆ ಬರ್ತದೆ, ಒಂದು ಹುಡುಗಿಗೆ ಪವಿತ್ರ ಸಾವು ಯಾಕೆ ಆಗ್ತದೆ ಅಂತ ಅದನ್ನು ಒಂದು ತೋರಿಸಿಕೊಡಿ ಸಮಾಜಕ್ಕೆ. ಮಾಧ್ಯಮಗಳಲ್ಲಿ ನಾನು ಹೇಳೋದು, ನಿಮ್ಮ ಮೇಲೆ ನನಗೆ ಒಳ್ಳೆಯ ವಿಶ್ವಾಸ ಉಂಟು, ಆದರೆ ಮೇಲೆ ಹೋಗುವಾಗ ಅಲ್ಲಿ ಏನಾಗ್ತದೆ ನಂಗೆ ಗೊತ್ತಾಗೋದಿಲ್ಲ. ಮಾಧ್ಯಮದಲ್ಲಿ ಮೇಲೆ ಹೋಗುವಾಗ ಏನು ಗೊತ್ತಾಗೋದಿಲ್ಲ. ಮಂಗಳೂರಿನ ಎಲ್ಲ ಮಾಧ್ಯಮ ಮಿತ್ರ ಮೇಲೆ ನಂಗೆ ಗೌರವ ಉಂಟು. ಆ್ಯಸ್ ಎ ಸೋಷಲ್ ವರ್ಕರ್ ಆಗಿ ನನಗೂ ಪ್ರತಿ ಕೇಸಲ್ಲಿ ಬೆಂಬಲ ಕೊಟ್ಟವರು. ಆದರೆ ಮೇಲೆ ಹೋಗುವಾಗ ಚರ್ಚೆಗೆ ಕೂತ್ಕೊಳ್ಳುವಾಗ ಯಾರನ್ನ ಕೂತ್ಕೊಳ್ಳಿಸಿ ಪವಿತ್ರ ಸಾವು ಅಂತ ಹೇಳುವಾಗ ಆ್ಯಸ್ ಎ ಮಾಧ್ಯಮ ಅಂತ ಬಿಟ್ಟು ತಾವೆಲ್ಲ ತಮ್ಮ ಮನೆಯಲ್ಲಿ ತಂಗಿ, ಹೆಂಡತಿ, ಅಮ್ಮ ಇದ್ದಾರೆ, ಪವಿತ್ರ ಸಾವು ಹೇಗೆ ಬರ್ತದೆ ಅಂತಂದು ಒಂದು ಕ್ವಶನ್ ನನಗೆ. ಇದನ್ನು ಎತ್ತಿ ಅಂತ ಹೇಳೋದು, ಇದಕ್ಕೆ ನಾನು ಉತ್ತರ ಕೊಡ್ತೇನೆ, ಅವರ ಮೇಲೆ ಕಂಪ್ಲೇಂಟು ಹಾಕ್ತೇನೆ, ಕೇಸು ಹಾಕ್ತೇನೆ. ಪವಿತ್ರ ಸಾವು ರುದ್ರಮುನಿ ಅವರು ಏ ರೀತಿ ಇದೊಂದು ಇದ್ದ ಒಂದು CID ಅಧಿಕಾರಿಯಾಗಿದ್ದವರು ಈಗ ಅದನ್ನು ಎರಡೆರಡು ರೀತಿಯಲ್ಲಿ ಕೊಂಡೋಗಿ ಆ ರೀತಿ ಮಾತಾಡೋಕೆ ಒಂದು ಮಾಧ್ಯಮಗಳಲ್ಲಿ ದಿಕ್ಕು ತಪ್ಪಿಸುವಾಗ, ಇವರು ಬೇರೆ ಯಾವುದೋ ವಿಷಯದಲ್ಲಿ ಮಾತಾಡಿ ಸೌಜನ್ಯನ ವಿಷಯದಲ್ಲಿ ದಿಕ್ಕು ತಪ್ಪಿಸಿದ್ರೆ 100% ನಾನಂತೂ ಕೂತ್ಕೊಳ್ಳೋದಿಲ್ಲ. ನಾನು ಹೋರಾಟಕ್ಕೆ ಬಂದದ್ದು ಸೌಜನ್ಯ ನ್ಯಾಯಕ್ಕೋಸ್ಕರ. ಸೌಜನ್ಯ ನ್ಯಾಯಕ್ಕೋಸ್ಕರ ಎಲ್ಲಿವರೆಗೆ ನಾವು ಹೋರಾಟಲಿಕ್ಕೆ ರೆಡಿ ಇದ್ದೇವೆ. ಆದರೆ ಮಾಧ್ಯಮಗಳಲ್ಲಿ ಈ ರೀತಿ ಮಾತಾಡುವಾಗ ದಯಮಾಡಿ ನಮ್ಮ ಹತ್ರನೂ ಮಾತಾಡಿಸಿ, ನೀವು ನಮ್ಮ ಹತ್ರ ಮಾತಾಡಿಸಿ, ಡಾಕ್ಯುಮೆಂಟ್ ಇಟ್ಟು ನಾವು ಮಾತಾಡ್ತೇವೆ ಅಂತ ಹೇಳೋದು. ಒಂದು ಸತ್ಯಾನ್ವೇಷಣೆ, ಈಗ ಸೌಜನ್ಯ ಪ್ರಕರಣದಲ್ಲಿ ಒಂದು ನಿಜಕ್ಕೂ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ವಾದಗಳು, ಅದು ಚರ್ಚೆಗಳು ನೀವು ಹೋರಾಟ ಮಾಡ್ತೇವೆ. ಹೌದು. ಅದರ ಮಧ್ಯೆ ಈ ಬುರುಡೆ ಅಂದರೆ ಈ ಪ್ರಕರಣವನ್ನು ತಂದು ಏನೋ ಒಂದು ಕಡೆ ಆ ಸೌಜನ್ಯ ಪ್ರಕರಣವನ್ನು ಕೂಡ ಮೂಲೆ ಗುಂಪು ಮಾಡಲಾಗ್ತಾ ಇದೆಯಾ ಅನ್ನುವಂಥದ್ದು. 100ಕ್ಕೆ 100 ಸೌಜನ್ಯನ ಗುಂಪು ಮೂಲೆ ಗುಂಪು ಆಗಲಿಕ್ಕೆ ಸಾಧ್ಯನೇ ಇಲ್ಲ. 13 ವರ್ಷದಿಂದ ಸೌಜನ್ಯ ಎದ್ದೆದ್ದು ಬರ್ತಾ ಇದ್ದಾಳೆ. ನನಗೆ ಗೊತ್ತಿಲ್ಲ ಬುರುಡೆ ವಿಷಯದಲ್ಲಿ ನಾನು ಇಲ್ಲ, ನಾನು ಸೌಜನ್ಯ ಹೋರಾಟಗಾರ್ತಿಯಾಗಿ ಬಂದದ್ದು. ಈ ಬುರುಡೆ ವಿಷಯಕ್ಕೂ ಸೌಜನ್ಯನ ಕೇಸಿಗೂ ಸಂಬಂಧ ಇಲ್ಲ. ನಾನು ಮೊದಲೇ ಹೇಳಿದೆ, ನಾನು ಬೈಟೋಡು, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಒಂದು ವೇಳೆ ಅದು ಬುರುಡೆ ಒಂದು ವೇಳೆ ಟಿಸ್ಟು ಆಗಿ ಸೌಜನ್ಯಕ್ಕೆ ಸಾಕ್ಷಿಯಾಗಿ ನ್ಯಾಯ ಸಿಗಲಿಕ್ಕೂ ಸಾಧ್ಯತೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಇರ್ಬೋದು ಅಂತ. ನಾನು SIT ಅಧಿಕಾರಿ ಅಲ್ಲ, ನನಗೆ ಮಾಹಿತಿ ಇಲ್ಲ. ನಮಗೆ ಮಾಧ್ಯಮದಿಂದ ಕೇಳಿ ಬರುವುದು, ಬೇರೇನಿಲ್ಲ. ಹಾಗಾಗಿ ಇವನ ಮಾತು ಕೇಳುವಾಗ ನಮಗೆ ಸೌಜನ್ಯ ಕೇಸು ನ್ಯಾಯ ಸಿಗ್ಬೋದು, ಬುರುಡೆಯಿಂದ ನನಗೆ ಅವಶ್ಯಕತೆ ಇಲ್ಲ. ಮತ್ತು ಸೌಜನ್ಯನ ಕೇಸಿಗೆ ಬುರುಡೆಗೆ ತಾಳೆ ಮಾಡೋದು ಬೇಡಿ, ಸೌಜನ್ಯ ಕೇಸೇ ಬೇರೆ. ಸೌಜನ್ಯ ಕೇಸನ್ನು ಎಷ್ಟೋ ತೇಜೋದ ಮಾಡಿದರೆ ಎದ್ದೆದ್ದು ಬರ್ತದೆ ಸೌಜನ್ಯ ಕೇಸ್, ಯಾರು ಏನು ಮಾಡಿದರು. ಇದು ಸಹ ಈಗ ಎಲ್ಲ ಲಿಂಕ್ ಕೊಡು ಸೌಜನ್ಯ ಕೇಸ್. ಆಯ್ತಪ್ಪ, ಸೌಜನ್ಯನೆಲ್ಲ ಮಾತಾಡಿ. ನಮಗೆ ಸೌಜನ್ಯನ ನೋಡುವಾಗಲೇ ಕೆಲವರಿಗೆ ಭಯ, ಸೌಜನ್ಯನ ಫೋಟೋ ಹಾಕುವಾಗ ಭಯ, ಸೌಜನ್ಯನ ಮಾರ್ಗದಲ್ಲಿ ಸೌಜನ್ಯ ಅಂತ ಹೇಳುವಾಗ ಅದನ್ನು ಬಿಸಾಡ್ತಾರೆ. ಸೌಜನ್ಯನ ಮೇಲೆ ಅತ್ಯಾಚಾರ ಕೊಲೆ ಆಗದಿದ್ದರೆ ಇಷ್ಟು ಹೆದರ್ತಾರೆ ಯಾಕೆ? ಫೇಸ್ ಮಾಡಿ ಮಾತಾಡಿ ಅಲ್ಲ, ಯಾಕೆ ಇಷ್ಟು ಹೆದರ್ತಾರೆ? ಒಂದು ಹೆಣ್ಣಿನ ಮೇಲೆ 13 ವರ್ಷದಿಂದ ಭಯ ಉಂಟು ಅಂತ ಹೇಳುವಾಗ, ನಮಗೆಲ್ಲ ಕೋರ್ಟಲ್ಲಿ ಹೋಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಬ್ಯಾಂಗ್ಳೂರಿಗೆ ಹೋಗಬೇಕು, ನಮ್ಮ ಮೇಲೆ 10 ಕೋಟಿ 5 ಕೋಟಿ ಕೇಸ್ ಹಾಕ್ತಾರೆ ಹೇಳುವಾಗ ಸೌಜನ್ಯನ ಮೇಲೆ ಭಯ ಇಲ್ಲದ್ರೆ ಯಾಕೆ ಹಾಕ್ತಾರೆ?
ಹಾಗಾಗಿ ಸೌಜನ್ಯದ್ದು ಇದಕ್ಕೂ ಯಾರೂ ತಾಳೆ ಇದು ಮಾಡಬೇಡಿ, ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. 100ಕ್ಕೆ 100 ಸೌಜನ್ಯಕ್ಕೆ ನ್ಯಾಯ ಸಿಗ್ತದೆ, ಅದಂತೂ ಸತ್ಯ. ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿ, ಆಕ್ಯುಟಲ್ ಕಮಿಟಿಗೋಸ್ಕರ ಸಿದ್ದರಾಮಯ್ಯ ಹತ್ರ ಒತ್ತಡ ಹಾಕಿ 100% ಅವರನ್ನು ಮುಂದುವರಿತಾರೆ, ದಾಖಲೆಗಳು ಉಂಟು. ಆ ಅಧಿಕಾರಿಗಳನ್ನು ತನಿಖೆ ಮಾಡಬೇಕಲ್ಲ, ಬಿಟ್ಟು ಬಿಡಲಿಕ್ಕಿಲ್ಲಲ್ಲ. ಆದಮ್ಮ ಅವರು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ತಿರುಚಿಕೊಳ್ಳುವಾಗ ಒಬ್ಬ ಅಧಿಕಾರಿ ಕೂತು ಅಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಳ್ಳುವಾಗ ಆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇಲ್ಲ, ನಮ್ಮನ್ನು ಕರೀತಾ ಇಲ್ಲ. ಕಾದ್ರೆ 100% ನಾನು ರುದ್ರಮುನಿಯ ಮುಂದೆ ಕೂತ್ಕೊಳ್ತೇನೆ. ಮತ್ತು ಅವನು ಬೇಡ, ಯಾರು ಆ ಕಿರಿಕೀರ್ತಿಯನ್ನೆಲ್ಲ ನಾನು ಅದಕ್ಕೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಒಂದು ಅಧಿಕಾರಿ ಬಂದು ನನ್ನ ಮುಂದೆ ಕೂತ್ರೆ 100% ಡಾಕ್ಟರ್ ರಶ್ಮಿಯಾ, ಅಯ್ಯೋ ರುದ್ರಮುನಿ ಯಾರು ಬಂದು ಕೂತ್ಕೊಳ್ಳಿ, ಆ ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಮಾತಾಡ್ತೇನೆ. ಇದು ಸತ್ಯ. ಕಾನೂನಾತ್ಮಕವಾಗಿ ಮಾತಾಡಬೇಕು. ಬಾಕಿಯಾಗಿ ನನಗೆ ಇಲ್ಲಿ ಲೈವ್ ಬಂದು ಮಾತಾಡಲಿಕ್ಕೆ ಆಗೋದಿಲ್ಲ, ಡಾಕ್ಯುಮೆಂಟ್ ಕೊಡ್ತೇನೆ. ನಾನಂತೂ ಅದರ ಬಗ್ಗೆ ಚರ್ಚೆಗೆ ರೆಡಿ ಇದ್ದೇನೆ. ಥ್ಯಾಂಕ್ ಯು.